ರಾಷ್ಟ್ರೀಯ ಹೆದ್ದಾರಿ 66ರ ಎನ್ಐಟಿಕೆ ಬಳಿ ಇರುವ ಟೋಲ್ ಗೇಟ್ ತೆರವಿಗೆ ಆಗ್ರಹಿಸಿ ಸಾಮಾಜಿಕ ಕಾರ್ಯಕರ್ತ ಆಸಿಫ್ ಆಪತ್ ಬಾಂಧವ್ ಅವರ ನೇತೃತ್ವದಲ್ಲಿ ಸೋಮವಾರದಿಂದ ಆರಂಭಗೊಂಡ ಅಹೋರಾತ್ರಿ ಧರಣಿಯು ಗುರುವಾರವೂ ಮುಂದುವರೆದಿದೆ. ತಾತ್ಕಾಲಿಕ ನೆಲೆಯಲ್ಲಿ ಸ್ಥಾಪಿಸಿದ ಈ ಅಕ್ರಮ ಸುಲಿಗೆ ಕೇಂದ್ರವನ್ನು ಸ್ಥಗಿತಗೊಳಿಸಬೇಕು, ಇಲ್ಲದಿದ್ದರೆ ಹೆಜಮಾಡಿಯಲ್ಲಿ ಟೋಲ್ ಶುಲ್ಕ ನೀಡಿ ಬರುವ ವಾಹನಗಳಿಗೆ ಇಲ್ಲಿ ಉಚಿತ ಪ್ರವೇಶವನ್ನು ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಇವತ್ತು ನೋಡಿ ಆ ಕಾರು ಚಾಲಕರು ಪಾಪ ಅವರ ಏನಿಲ್ಲ ದಿನ ಅದು ದುಡಿದ್ರೆ ಮಾತ್ರ ಅವ್ರಿಗೆ ಏನು ಅಂತ ಒಂದು ಶುದ್ಧ ಮನಸ್ಸಿನವರು, ಬಿಳಿ ವಸ್ತ್ರಧಾರಿಗಳಂದರೆ ಅವರು ಶುದ್ಧ ಮನಸ್ಸಿನವರು ಅಂತೆಲ್ಲ ಅರ್ಥ. ಅಂತಹ ಶುದ್ಧ ಮನಸ್ಸಿನ ನಿಮ್ಮ ಮನೆಯವರನ್ನು, ನಿಮ್ಮ ಕುಟುಂಬದವರನ್ನು ನೀವು ಒಂದು ಹೆಣ್ಣು ಮಗಳನ್ನು ಅವರದ್ದು ಕೊಟ್ಟು ಎಷ್ಟು ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ. ಯಾವ ರಾತ್ರಿಗೂ ಎಷ್ಟು ಸೇಫ್ಟಿಯಾಗಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ. ಒಂದು ಟ್ಯಾಕ್ಸಿ ಎಲ್ಲಾದರೂ ನೋಡಿದ್ರಾ? ಇವರ ಹತ್ರ ಬಂದರೆ ಅವರು ಅದು ನೋಡೋದಿಲ್ಲ, ಅವರನ್ನು ವಕ್ರದೃಷ್ಟಿಯ ಏರ್ಮೆ ಪಣ್ಣು ಅಂತ ಹೇಳ್ತಾನೆ ಅವನು. ಅಂಥ ಒಂದು ಗೂಂಡಾಗಿರಿ ಮಾಡುವಂತಹ, ದಾದಾಗಿರಿ ಮಾಡುವಂತಹ ಈ ಒಂದು ದುರಾಡಳಿತಕ್ಕೆ ನಾನು ಖಂಡಿಸ್ತಾ ಇದ್ದೇನೆ. ನಾನು ಯಾವ ರಾಜಕೀಯಕ್ಕೂ ಖಂಡಿಸುವುದಿಲ್ಲ. ಇದುವರೆಗೆ 4 ದಿವಸ ಆಯಿತು. ಸಂಸದರು ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದೀನಿ, ಶಾಸಕರು ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದೀನಿ, ಕಾರ್ಪೊರೇಟರ್ ಇಲ್ಲಿ SLA ಶ್ವೇತಾ ಅವರೇ ಯಾಕೆ ಬರಲಿಲ್ಲ ಅಂತ ಕೇಳ್ತೀನಿ. ನಿಮಗೂ ನಾನು ಖಂಡಿಸ್ತಾ ಇಲ್ಲ. ಯಾಕಂತ ಹೇಳಿದರೆ ನಿಮಗೆ ಏನಾದರೂ ಅಗತ್ಯ ಕೆಲಸಗಳಿರ್ಬೋದು. 4 ದಿವಸ ಆದದ್ದಷ್ಟೇ ಅಲ್ವಾ, ಇನ್ನೂ ಟೈಮ್ ಕೊಡ್ತಾ ಇದ್ದೇವೆ ನಾನು. ಇನ್ನೂ ನಿಮಗೆ ಸ್ವಲ್ಪ ದಿವಸ ಕೊಡುವ, ನೋಡೋಣ. ನಮ್ಮ ಒಂದು ತಾಳ್ಮೆಗೂ ಮಿತಿ ಇದೆ ಅಲ್ಲ, ಆ ತಾಳ್ಮೆ ಮೀರಿ ಏನಾದರೂ ನಿಮಗೆ ನಿಂದನೆ ಮಾಡಿ ಘೋಷಣೆ ಕೂಗಲಿಕ್ಕೆ ಪ್ರಾರಂಭಿಸಿದರೆ ನಮ್ಮನ್ನು ತಡೀಲಿಕ್ಕೆ ನಿಮಗೂ ಆಗಲ್ಲ. ಅದು ಜನಗಳು ಕೂಗೋದು ಅಂತ ಒಮ್ಮೆ ಶಕ್ತಿಯಾಗಿ ನಾನು ಹೇಳ್ತಾ ಇದ್ದೇನೆ. ಆ ಒಂದು ಅವಕಾಶವನ್ನು ನೀವು ಕೊಡಬಾರ್ದು. ಇನಿ ಮೂಲ ಉದ್ದೇಶ ಎಂಕಲು ಟ್ಯಾಕ್ಸಿ ಎಂಕಲ ಜೀವನಕ್ಕೆ ತಂದಿಲ್ಲ. ನ್ಯಾಷನಲ್ ಹೈವೇ ಏಪ ಆಂಡ್ ಪಕ್ಕ ಎಂಕಲಿಗೆ ಎಂಕಲು ರಾಜ್ಯ ಮಟ್ಟೋಡು ತೆರಿಗೆ ಕಟ್ಟೋದಿಲ್ಲ. ಇಲ್ಲ ಒಂದು ರಾಜ್ಯ ಮಟ್ಟೋಡು ತೆರಿಗೆ ಕಟ್ಟೋದಿಲ್ಲ, ಬ್ಯಾಂಕ್ ಲೋನ್ ಕಟ್ಟೋದಿಲ್ಲ, ಎಂಕೆಲ್ಲ ಖರ್ಚು ಕಟ್ಟೋದಿಲ್ಲ. ದುಡಿಮೆ ಮಾಡ್ತದೆ ಎಂಕ ಖರ್ಚು ಬಂಗೋಡು ದಿನ ಕಟ್ಟೋದಿಲ್ಲ. ಮುಖ್ಯವಾದ ಏಪ ನ್ಯಾಷನಲ್ ಹೈವೇ 66 ಆಂಡ್ ಉಡುಪಿ ಹಿಡಿದು ಹೆಜಮಾಡಿ ಹಿಡಿದು ಸುರತ್ಕಲ್ ಟೋಲ್ ರಡ್ಡು ಟೋಲ್ ಆಂಡ್ ಎಂಕೆಲೆಗೆ ರಡ್ಡು ಟೋಲ್ ಕಟ್ಟಿನ ಭಾರಿ ಭಂಗದ ಒಂದು ವಿಶೇಷವಾದ ಭಂಗ. ಇನಿ ಸುರತ್ಕಲ್ ಟೋಲ್ ಹಿಡಿದು ನಮ್ಮ ಹೆಜಮಾಡಿ ಟೋಲ್ ಹಿಡಿದು ಇಡೀಗೆ 16 ಕಿಲೋಮೀಟರ್ಗೆ ಎಂಕಲು ರಡ್ಡು ಟೋಲ್ ಕಟ್ಟದು ನೋಡಿ. ನಿಜವಾದ ಸರ್ಕಾರ, ಕೇಂದ್ರ ಸರ್ಕಾರದ ಒಂದು ನಿಯಮ ಬಂದಾಗ 10 ಕಿಲೋಮೀಟ್ರಿಗೆ ಒಂದು ಟೋಲ್ ಬಂದು ಒಂದು ನಿಯಮ ಉಂಟು. ಅವೇನು ಮುಂತುರ್ದು ರಡ್ಡು ಟೋಲ್ ಮಾಡ್ತದೆ ಎಂಕೆಲ ಜನಕ್ಕೂ ಲೂಟೊಂದಿಲ್ಲ. ಅವಳ ಈ ಸುರತ್ಕಲ್ ಟೋಲ್ದಾಗಲೂ ಎಂಕೆಲೆಗೆ ಬಾಯಿಡಿ ಬತ್ತಿನ ನೆರೋದಿಲ್ಲ. ದಾಳ ಹೆಚ್ಚು ಕಡಿಮೆ ಅಂಡ ಎಂಕೆಲೆಗೆ ಒಂದು ಪ್ರಾಯಕ್ಕೆ ಗೌರವ ಕೊರಂದ ಎಂಕೆಲಿನ ಒಂದಂ ಹಲ್ಕಟ್ಟು ನೆರೋದಿಲ್ಲ. ಅಹೋರಾತ್ರಿ ಧರಣಿಗೆ ಟ್ಯಾಕ್ಸಿ ಚಾಲಕರು, ರಿಕ್ಷಾ ಚಾಲಕರು ಸೇರಿದಂತೆ ಅನೇಕ ಸಂಘಟನೆಗಳು ಪಾಲ್ಗೊಂಡಿವೆ.